ಕಾಂಗ್ರೆಸ್ನ ಯಾರೇ ಸಚಿವರು ಯಾವುದೇ ಜಿಲ್ಲೆಗೆ ಭೇಟಿ ನೀಡಿದಾಗ ಪಕ್ಷದ ಕಚೇರಿಗೆ ಕಡ್ಡಾಯವಾಗಿ ಹೋಗಬೇಕು ಅಂತ ಹೈಕಮಾಂಡ್ ಸೂಚನೆ ನೀಡಿದೆ. ಇದು ಒಳ್ಳೆಯ ಕೆಲಸವಾಗಿದೆ. ಅಧಿಕಾರದಲ್ಲಿ ಇದ್ದಾಗ ಇಲ್ಲದೆ ಇದ್ದಾಗ ಪಕ್ಷದ ಕಚೇರಿಗೆ ಭೇಟಿ ನೀಡಿ ನಾವು ಎಲ್ಲಿಂದ ಬಂದಿದ್ದೇವೆ ಎನ್ನುವ ಎಚ್ಚರಿಕೆ ನಮಗೆ ಇರಬೇಕು. ಇದನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ಈ ಬಾರಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದ್ದು ವಿಧಾನಸಭೆಯಲ್ಲಿ ನಾವು ಪಾರಮ್ಯ ಮೆರೆದಿದ್ದೇವೆ. ಜನ ನಮ್ಮ ಮೇಲೆ ಇಟ್ಟ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ನಾವು ಕೆಲಸ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ಹಂತ ಹಂತವಾಗಿ ಅದು ಜಾರಿಯಾಗ್ತಾ ಇದೆ. ಬಿಜೆಪಿಯವರು ಇದುವರೆಗೆ ಭಾವನಾತ್ಮಕವಾದ ವಿಚಾರಗಳಲ್ಲಿ ಇದ್ದವರು ಅಧಿಕಾರ ಇಲ್ಲದೆ ಮಾನಸಿಕವಾಗಿ ವರ್ತಿಸುತ್ತಿದ್ದಾರೆ ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲ ಎನ್ನುವ ನೋವು ನಿಮಗೆ ಬೇಡ. ನಾವು ನಿಮ್ಮ ಜೊತೆಗೆ ಇದ್ದೇವೆ. ಮುಂಬರುವ ಚುನಾವಣೆಗಳಲ್ಲಿ ಕರಾವಳಿಯಲ್ಲಿ ನಾವು ಗೆದ್ದು ಬರಲಿದ್ದೇವೆ. ಬಿಜೆಪಿಯವರ ನಡವಳಿಕೆ ನೋಡಿ ಜನ ಬೇಸತ್ತಿದ್ದಾರೆ. ನನಗೆ ಕೊಟ್ಟ ಇಲಾಖೆಯಲ್ಲಿ ನಾನು ಉತ್ತಮ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ರು. ಪುಟ್ಟ ಮಕ್ಕಳಿಗೆ ಮೊಟ್ಟೆ, ಶಾಲೆಗಳ ದುರಸ್ತಿ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳನ್ನು ನಾನು ಮಾಡಲು ಮುಂದಾಗಿದ್ದೇನೆ ಅಂತ ಭರವಸೆ ನೀಡಿದ್ರು. ಮಾಜಿ ಶಾಸಕ ಜೆಆರ್ ಲೋಬೋ ಉಪಸ್ಥಿತರಿದ್ದು ನಗರದ ಬಲ್ಮಠ ಶಾಲೆಯಲ್ಲಿ ಎದುರಾಗಿರುವ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ರು. ಎಂಎಲ್ಸಿ ಹರೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾಲೆಟ್ ಮೆಂಟೋ, ಲಾರೆನ್ಸ್ ಡಿಸೋಜಾ, ಮನುರಾಜ್, ವಿಶ್ವಾಸ್ ಕುಮಾರ್ ದಾಸ್ ಮೊದಲಾದವರಿದ್ದರು. ಅಧಿಕಾರದ ಪಾಲ್ದಾರು ನೀವು ಕೂಡ ಆಗ್ತೀರಿ. ಅದು ಜಿಲ್ಲಾಧ್ಯಕ್ಷರಿಂದ ಹಿಡಿದು ಕೊನೆಯಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೂ ಕೂಡ ಅದು ಸಲ್ಲಬೇಕಾಗ್ತದೆ. ಇಲ್ಲಾಂದ್ರೆ ಕಷ್ಟ ಆಗ್ತದೆ, ಎಲ್ಲ ಹಂಚ್ಕೊಳ್ಬೇಕಾಗ್ತದೆ. ಭಾಳ ಒಂದು ಸಂತೋಷ. ಇನ್ನೊಂದೇನಂತ ಹೇಳಿದರೆ, ಈ ಕೋಲಿಷನ್ಗೆಲ್ಲ ಬಿಡಲಿಲ್ಲ ಈ ಸತಿ. ಈ ರಾಜ್ಯದ ಜನರು ಇಲ್ಲ, ಕಾಂಗ್ರೆಸ್ ಪಕ್ಷನೇ ಇಲ್ಲಿಗೆ ಸರಿಯಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ, ನಾವು ಸಂಪೂರ್ಣವಾಗಿ ಅದನ್ನು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇವತ್ತು ಸುಮಾರು 136 ಜನರನ್ನ ಏನು ಕಳಿಸಿ ಇವತ್ತು ವಿಧಾನಸಭೆಯಲ್ಲಿ ಸಂಪೂರ್ಣ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಜನರು ಒಂದು ಕಡೆಗೆ ವಿಶ್ವಾಸವನ್ನೇನು ಇಟ್ಟಿದ್ರು, ಅದು ಫಲನೂ ಕೂಡ ಬರ್ತಾ ಇದೆ. ಯಾಕೆಂದರೆ ಬಹಳ ಮುಖ್ಯವಾಗಿ ಏನು ಗ್ಯಾರಂಟಿಗಳನ್ನು ನಾವಿಲ್ಲೆಲ್ಲ ಬಂದಾಗೆಲ್ಲ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ವಿ ಚುನಾವಣೆ ಪೂರ್ವಕವಾಗಿ. ಅದನ್ನು ಅನುಷ್ಠಾನ ಮಾಡೋದು ಬಹಳ ಮುಖ್ಯ ಆಗ್ತದೆ. ಆದರೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಗ್ಯಾರಂಟಿಗಳು ಕೂಡ ಹಂತ ಹಂತವಾಗಿ ನಮ್ಮ ಬಡವರಿಗೆ, ಹೆಣ್ಣು ಮಕ್ಕಳಿಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಅವರಿಗೆ ಅನುಕೂಲ ಆಗ್ತಕ್ಕಂಥ ನಾವು ಏನು ಮಾತನ್ನು ಕೊಟ್ಟಿದ್ವಿ, ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಿದ್ವಿ, ಅದಾಗಲೇ ಅನುಷ್ಠಾನವನ್ನು ಹಂತ ಹಂತವಾಗಿ ಮಾಡತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂಗೆ ನಾವು ಮಾತನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಿ ಜೆ ಪಿಯವರು ಏನು ಬೇಕಾದ್ರೆ ಹೇಳ್ಬೋದು. ನೀವೆಲ್ಲ ನೋಡಿದ್ರಿ ವಿಧಾನಸೌಧದಲ್ಲಿ ಯಾವ ರೀತಿಯಲ್ಲಿ ಅವರ ಫ್ರಸ್ಟ್ರೇಷನ್ ಏನಾಗಿದೆ, ಅವ್ರ ಸ್ಥಿತಿಗತಿ ಏನಾಗಿದೆ. ನನಗನ್ಸುತ್ತೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ಇಷ್ಟು ದಿವಸ ಒಂದು ಭಾವನಾತ್ಮಕ ವಿಚಾರದಲ್ಲಿ ನಡೀತಾ ಇದ್ರು. ಇವತ್ತು ಎಲ್ಲೋ ಮಾನಸಿಕವಾಗಿ ಅಸ್ವಸ್ಥತೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಿ. ಬಲ್ಮಠ ಕಾಲೇಜ್, ನಾನು ಅದಕ್ಕೆ ಹಿಂದೆ ಶಾಸಕನಾಗಿದ್ದಾಗ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೆ. ಬಲ್ಮಠ ಕಾಲೇಜು ನಮ್ಮ ನಗರದ ಬಹಳ ಪ್ರಮುಖ ಭಾಗದಲ್ಲಿ ಇದೆ. ಅದು 1 ಸೆಂಟ್ ಜಾಗಕ್ಕೆ ಹೆಚ್ಚು ಕಡಿಮೆ 75 ಲಕ್ಷ ರೂಪಾಯಿ ಅಲ್ಲಿ ಬೆಲೆ ಬಾಳುವಂಥ ಪರಿಸ್ಥಿತಿ ಇವತ್ತಿದೆ. ಅಲ್ಲಿ ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, PUC ಇದೆ. ಅದು ಜಾಗ PUC ಮತ್ತು ಹೈಸ್ಕೂಲು ಅದಕ್ಕೆ ಸೇರಿದ್ದು, ಕಾಲೇಜ್ ಕೂಡ ಅದರಲ್ಲಿ ರನ್ ಆಗ್ತದೆ. ಇದನ್ನು ತೆಗೆದು ಹಾಕಿದೆ. ಈಗ ಭಾಷೆ, ಯಾವುದು ಭಾಷೆ ಆಗಲಿ ಕಲಿಯುವುದು ಒಂದೊಂದು ಅಡಿಷನಲ್ ಕ್ವಾಲಿಫಿಕೇಶನ್. ನಾವು ಇಂಗ್ಲೀಷ್ ಕಲಿತೀವಿ, ಅದು ಉರ್ದು ಇಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಅದನ್ನು ಕಲಿಸಲಿಕ್ಕೆ ಅವರಿಗೆ ಪುನಃ ಆ ಹಳೆ ಏನೋ ಹಿಂದೆ ಮುಖ್ಯಮಂತ್ರಿಗಳಾದ ಬಂಗಾರಪ್ಪರ ಅವರು ಅವಕಾಶ ಮಾಡಿಕೊಟ್ರ ಅದನ್ನು ತಾವು ಪುನಃ ಅವಕಾಶ ಮಾಡಿಕೊಡಬೇಕು. ಇದರಲ್ಲಿ ಯಾವುದೇ ನಾವು ಸಂವಿಧಾನ ಬಾಹಿರವಾಗಿ ಯಾವುದು ಕೇಳ್ತೇವೆ. ಸಂವಿಧಾನದ ಒಂದು ಭಾಷೆ ಅದನ್ನು ಅವರಿಗೆ ಕಲಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು.